ಇತ್ತೀಚೆಗೆ ಹಾಸನ ಜಿಲ್ಲೆಯ ಗೋರೂರಿನ ಹೇಮಾವತಿ ಜಲಾಶಯದಿಂದ ತುಮಕೂರು ನಗರದ ಕುಡಿಯುವ ನೀರಿನ ಉಪಯೋಗಕ್ಕಾಗಿ ಬಿಡುಗಡೆಗೊಳಿಸಲಾಗಿರುವ ನೀರಿನ ಪ್ರಮಾಣದ ಕುರಿತು ಜಿಲ್ಲಾ ಉಸ್ತುವಾರಿ ಸಚಿವ ಪರಮೇಶ್ವರ್ ಇಂದು ಬುಗುಡನಹಳ್ಳಿ ಕೆರೆಗೆ ಭೇಟಿ ನೀಡಿ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಹಾಗೂ ಪಾಲಿಕೆ ಅಧಿಕಾರಿಗಳು ಸ್ಥಳದಲ್ಲಿದ್ದು ಸಚಿವ ಪರಮೇಶ್ವರ್ ಇವರಿಗೆ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಪತ್ರಕರ್ತರ ಜೊತೆ ಮಾತನಾಡಿದ ಅವರು, ಎನ್ಡಿಆರ್ಎಫ್ ಯೋಜನೆಯಡಿ ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರುವ ಹಣವನ್ನು ಬಿಡುಗಡೆ ಮಾಡದೆ ಅನ್ಯಾಯ ಮಾಡಲಾಗಿದೆ. ರಾಜ್ಯದಲ್ಲಿ ಬರ ಪರಿಹಾರ ಕಾಮಗಾರಿ, ಉದ್ಯೋಗ ನಷ್ಟ, ಬೆಳೆ ನಷ್ಟ ಸೇರಿದಂತೆ ಅನೇಕ ನಷ್ಟವನ್ನು ಸರಿದೂಗಿಸಲು 36,000 ಕೋಟಿ ಅಂದಾಜು ಮಾಡಲಾಗಿದೆ. ಆದರೆ ಅದರಲ್ಲಿ ಅರ್ಧ ಭಾಗ ಕನಿಷ್ಠ 18,000 ಕೋಟಿ ಹಣವನ್ನು ಕೇಳಲಾಗಿತ್ತು. ಅದನ್ನು ಕೂಡ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿಲ್ಲ ಎಂದು ಹೇಳಿದರು. ಕರ್ನಾಟಕದ ಜನತೆಗೆ ನಾವು ಹೇಳ್ತಾ ಇರ್ತಕ್ಕಂಥದ್ದು ಇನ್ನೂವರೆಗೆ ₹1 ಎನ್ಡಿಆರ್ಎಫ್ನಲ್ಲಿ ಕೇಂದ್ರ ಸರ್ಕಾರ ನಮ್ಗೆ ಕೊಟ್ಟಿಲ್ಲ. ಇದು ಮಲತಾಯಿ ಧೋರಣೆ ಅಥವಾ ರಾಜಕೀಯ ಏನು ಬೇಕಾದರೂ ಹೇಳ್ಬೋದು. ನಮಗೆ ಬರಬೇಕಾದಂಥ ಹಣ ಕೊಡಿ ಅಂತ ಕೇಳಿದೆವು. ನಾವೇನು ಅಡಿಷನಲ್ ಆಗಿ ಕೇಳಿರೋದು ಬೇರೆ. ನಮಗೆ 36,000 ಕೋಟಿ ಲಾಸ್ ಆಗಿದೆ. ಈ ಬಾರಿ ಬರಗಾಲದಲ್ಲಿ ಕ್ರಾಪ್ ಲಾಸ್ ಇರ್ಬೋದು, ಜಾನುವಾರು ಲಾಸ್ ಇರ್ಬೋದು, ಜನಗಳಿಗೆ ಕೆಲಸ ಇಲ್ಲದೆ ಇರೋವಂಥದ್ದು ಆ ಲಾಸ್ಗಳಿರ್ಬೋದು. ಇದೆಲ್ಲ ನಾವು 36,000 ಕೋಟಿ ಎಸ್ಟಿಮೇಟ್ ಮಾಡಿದ್ದೀವಿ. ಆದರೆ ಅಷ್ಟನ್ನು ಕೂಡ ನಾವು ಕೇಂದ್ರಕ್ಕೆ ಕೇಳಿಲ್ಲ. ಸುಮಾರು 17,900 ಕೋಟಿ ರೂಪಾಯಿ ಕೇಳಿದ್ದೀವಿ. ಅದನ್ನು ಒಂದು ನ್ಯಾಯ ಪೈಸಾ ಕೊಡಲಿಲ್ಲ. ಅದರಲ್ಲಿ ಅದು ಎವಾಪರೇಷನ್ ಮತ್ತು ಪರ್ಕುಲೇಷನಲ್ಲೇ ಗೊತ್ತಿಲ್ಲ. 2 ದಿನ ಇರುತ್ತಲ್ಲ. ಹೌದು. ಹೈಕೋರ್ಟ್ ರಿಕ್ವೆಷನ್ ಗೋರ ಎಷ್ಟು ಪ್ರಮೋದ್ ಆಗಿರೋದು MIನವ್ರು ಮಾಡಿದ್ದಾರೆ. ಈಗ 65 ಕೆರೆಗಳಿಗೆ ಬೆಳ್ಳಾವಿ ಟು ಗೋರ 259 ಕ್ರೋರ್ಸ್ಗೆ ಪ್ರಪೋಸ್ ಆಗಿದೆ. ಎಲ್ಲ ಕ್ಯಾಬಿನೆಟ್ಗೆ ಬರಬೇಕಾಗಿತ್ತು, ಅದು ಬರಲಿಲ್ಲ. ಅಲ್ಲಿ ಬಂದಿಲ್ಲ, ಡೈವರ್ಟ್ ಆಗುತ್ತೆ. ಬಂದಿಲ್ಲ ಇಲ್ಲಿ ಈ ಕಡೆ ಮೀಡಿಯಾದವ್ರು ಬರ್ರಿ.